ಪೂಜಾದಿ ಪ್ರಕ್ರಿಯೆಗಳಲ್ಲಿ ಲೋಪ ಬಂದರೆ ನೃಪಸ್ಸ ರಾಷ್ಟ್ರಾಧಿಪತಿ ಸ್ವಪೂರ್ವಜೈ ಆ ಊರನ್ನಾಡುವಂತಹ ರಾಜ ಆ ಊರಿನ ಜನತೆ ವ್ಯಕ್ತಿಗತವಾಗಿ ಸುಕೃತಿಗಳೇ ಆಗಿದ್ದರೂ ಆ ದೇವಸ್ಥಾನದ ದುಸ್ಥಿತಿಯ ಪರಿಣಾಮವಾಗಿ ಪತತ್ಯದ ಪುಣ್ಯದ ಮೋಪಿರವರವೇ ಪುಣ್ಯವಂತರೇ ಆಗಿದ್ದರೂ ಕೂಡ ಗೌರವಾದಿ ನರಕಗಳಿಗೆ ಪಾತ್ರರಾಗ್ತಾರೆ ಅಂತ ಇದೆ. ಹಾಗಾಗಿ ಇವತ್ತು ದೇಗುಲದಲ್ಲಿ ಅಷ್ಟಬಂಧ ಬ್ರಹ್ಮನ ಶಾಲೆಗಳನ್ನು ನೆರವೇರಿಸಿದ ಕಾರಣದಿಂದ ಆ ಊರಿನ ರಾಜ, ಆ ಊರಿನ ಪ್ರಜಾಜನತೆ, ಆ ದೇವರ ಭಕ್ತ ಜನತೆ ಎಲ್ಲರೂ ಮೋಕ್ಷವನ್ನು ಅನುಭವಿಸುತ್ತಾರೆ. ಆ ದೇವರಿಗೆ ಮೋಕ್ಷಾದ ವಿವಿಧಗಳನ್ನು ದೇವರು ವಿಶೇಷವಾಗಿ ಕರುಣಿಸುತ್ತಾರೆ ಎಂದು ಆಗಮಶಾಸ್ತ್ರಕಾರರು ಘೋಷಿಸುತ್ತಾರೆ. ಆ ಪ್ರಕಾರವಾಗಿ ಮಹಾದೇವರ ಸನ್ನಿಧಿಯಲ್ಲಿ ತಂತ್ರಿಗಳ ನೇತೃತ್ವದಲ್ಲಿ ಮೊನ್ನೆಯಿಂದ ಪ್ರಾರಂಭಿಸಿ ಈ ಕ್ಷಣದವರೆಗೆ ಭೂಶುದ್ಧಿಯಿಂದ ಪ್ರಾರಂಭಿಸಿ ಬ್ರಹ್ಮಕರ ಶಾಸ್ತ್ರಗಳವರೆಗೆ ಇಲ್ಲಿಯವರೆಗೆ ಪರಿವಾರಗಳ ಸಹಿತವಾದಂತಹ ಇನ್ನು ಮುಂದೆ ಸಮರ್ಪಿಸುವಂತಹ ಬ್ರಹ್ಮಕಲಶಾಭಿಷೇಕದ ಎಲ್ಲಾ ಪ್ರಕ್ರಿಯೆಗಳನ್ನು ದೇವರು ಸಂತೋಷಕ್ಕಾಗಿ ಸಂತೃಪ್ತರಾಗಿ ಇದಕ್ಕೆ ಬ್ರಹ್ಮಕಲಶ ಎಂಬುದಾಗಿ ಜ್ಞಾನಿಗಳು ವಿಶೇಷವಾಗಿ ಉಲ್ಲೇಖಿಸುತ್ತಾರೆ. ಇಡೀ ಬ್ರಹ್ಮಕಲಶ ಮಂಡಲವನ್ನು ಶಿವಕಲಶ, ವಿಷ್ಣುಕಲಶ ಅಂತ ಯಾರೂ ಹೇಳುವುದಿಲ್ಲ. ಈ ಬ್ರಹ್ಮಕಲಶ ಮಂಡಲವನ್ನು 53 ಭಾಗ ಮಾಡಿದಾಗ ಬ್ರಹ್ಮ ಪದದಲ್ಲಿ ಈ ಕಲಶವನ್ನು ವಿಶೇಷವಾಗಿ ಅಧಿವಾದ ಮಾಡಿದ್ದರಿಂದ ಈ ಕಲಶಾಭಿಷೇಕಕ್ಕೆ ಬ್ರಹ್ಮಕಲಶಾಭಿಷೇಕ ಎಂಬುದಾಗಿ ಜ್ಞಾನಿಗಳು ಉಲ್ಲೇಖಿಸುತ್ತಾರೆ. ಅಷ್ಟೇ ಅಲ್ಲ, ಬ್ರಹ್ಮಕಲಶ ಅನ್ನುವಂತಹ ಬ್ರಹ್ಮ ಅನ್ನುವಂತಹ ಶಬ್ದ ಸೃಷ್ಟಿ ಅನ್ನುವಂತಹ ಆ ಪ್ರಕ್ರಿಯೆಯನ್ನು ಅದು ಪ್ರತಿನಿಧೀಕರಿಸುತ್ತದೆ. ದೇವರ ಸನ್ನಿಧಾನವು ನಷ್ಟವಾದದ್ದನ್ನು ಸೃಷ್ಟಿಕ್ರಮದಿಂದ ಕಲಶದಲ್ಲಿ ನ್ಯಾಸ ಮಾಡಿ ಬಿಂಬಮಧ್ಯದಲ್ಲಿ ಸ್ಥಿತಿ ಕ್ರಮದಿಂದ ವಿಶೇಷವಾಗಿ ಸಂಯೋಗಿಸುವುದರಿಂದ ಈ ಕಲಶಾಭಿವಾಸಕ್ಕೆ, ಈ ಕಲಶಾಭಿಷೇಕಕ್ಕೆ ಬ್ರಹ್ಮಕಲಶಾಭಿಷೇಕ ಎಂಬುದಾಗಿ ಹೆಸರು. ಅಷ್ಟೇ ಅಲ್ಲದೆ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಪರಾತ್ಪರನಾದಂತಹ ಪರಿಪೂರ್ಣನಾದಂತಹ ಭಗವಂತ ಎಂಬ ಅರ್ಥ ಇದೆ. ಯಾವ ಕಲಶಾಭಿಷೇಕದಿಂದ ನಷ್ಟವಾದಂತಹ ದೇವತಾ ಸನ್ನಿಧಾನ, ನಷ್ಟವಾದಂತಹ ದೇವಚೈತನ್ಯ ಪರಿಪೂರ್ಣತೆಯನ್ನು ಹೊಂದಿ ಎಲ್ಲರಿಗೂ ವಿಶಿಷ್ಟವಾದಂತಹ ಅಭೀಷ್ಟವನ್ನು ಅನುಗ್ರಹಿಸಲು ಆ ಕಲಶಾಭಿಷೇಕವನ್ನು ಜ್ಞಾನಿಗಳು ಬ್ರಹ್ಮಕಲಶಾಭಿಷೇಕ ಎಂಬುದಾಗಿ ಗುರುತಿಸಿದ್ದಾರೆ. ಬ್ರಹ್ಮಕಲಶಾಭಿಷೇಕಕ್ಕೆ ನಿಶ್ಚಯಿಸಿದಂತಹ ಮುಹೂರ್ತದಲ್ಲಿ ಯಾವುದೇ ವಿಧವಾದಂತಹ ಅನಿಷ್ಟಗಳಿದ್ದರೂ ಅದನ್ನು ಪರಿಹರಿಸಿ ಸುಮುಹೂರ್ತವನ್ನು ಈ ಕ್ಷೇತ್ರಕ್ಕೆ ಒದಗಿಸುವುದರ ಮೂಲಕ ಆ ಬ್ರಹ್ಮಕಲಶಾಭಿಷೇಕದಿಂದ ದೇವರು ಸಂತೃಪ್ತರಾಗಿ ಸರ್ವವಿಧದಿಂದಲೂ ಸರ್ವರಿಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಮುಂದೆ ಬ್ರಹ್ಮಕಲಶಾಭಿಷೇಕವನ್ನು ಪೃಥಿವ್ಯಾಪ್ತಿಯಲ್ಲೂ ವಾಯುವಾಕಾಶಗಳಲ್ಲಿ ಅಂತರ್ಲೀನನಾದಂತಹ ಶಿವತತ್ವವನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಪೃಥಿವ್ಯಾಪ್ತಿಯಲ್ಲೂ ವಾಯುವಾಕಾಶಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ, ಅತ್ಯಂತ ವಿಶಾಲವಾದಂತಹ ಭೂತ ಆಕಾಶಭೂತದಲ್ಲಿ ಇಡೀ ವ್ಯಾಪಕವಾದಂತಹ ಶಿವದೇವರ ಮಹಾಮಂತ್ರವನ್ನು ಮಹಾವ್ಯೋಮವ್ಯಾಪಿ ಮಂತ್ರ ಎಂಬುದಾಗಿ ಜ್ಞಾನಿಗಳು ಶ್ಲಾಘಿಸುತ್ತಾರೆ. ಅಂತಹ ಮಹಾವ್ಯೋಮವ್ಯಾಪಿ ಮಂತ್ರದಿಂದ ಆ ದೇವರಿಗೆ ಸಮರ್ಪಿಸಲ್ಪಡುವಂತಹ ಬ್ರಹ್ಮಕಲಶಾಭಿಷೇಕದಿಂದ ದೇವರು ಸಂತೃಪ್ತರಾಗಿ ಯಜಮಾನಾರಿಷ್ಟ, ಆಚಾರ್ಯಾರಿಷ್ಟ, ಅರ್ಚಕಾರಿಷ್ಟ, ಗ್ರಾಮಾರಿಷ್ಟ ಸರ್ವಾರಿಷ್ಟಗಳನ್ನು ಪರಿಹರಿಸಿ ಕಳೆದ ಬ್ರಹ್ಮಕಲಶದಿಂದ ಈ ಬ್ರಹ್ಮಕಲಶದವರೆಗೆ ಯಾವುದೇ ವಿಧವಾದಂತಹ ಪೂಜಾಲೋಪ, ಕರ್ಮಲೋಪ, ಮಂತ್ರಲೋಪ, ದ್ರವ್ಯಲೋಪ, ಉತ್ಸವಲೋಪಾದಿ ಅರಿಷ್ಟಗಳನ್ನು ದೇವರು ಕ್ಷಮಿಸಿ ಸರ್ವವಿಧದಿಂದಲೂ ಸರ್ವರಿಗೂ ಇಷ್ಟಾರ್ಥವನ್ನು ಅನುಗ್ರಹಿಸಿ ದೇಶ ಕೋಶಾದಿಗಳನ್ನು ದೇವರು ಸಂರಕ್ಷಿಸಿ ಯಾವತ್ತು ಸೂರ್ಯಶ್ಚಂದ್ರನಷ್ಟ ಯಾವತ್ತು ತಿಷ್ಠತಿ ಮೇದಿನಿ, ಎಲ್ಲಿಯವರೆಗೆ ಈ ಸೂರ್ಯಚಂದ್ರರ ಚಲನಶೀಲತೆ ಇದೆಯೋ, ಎಲ್ಲಿಯವರೆಗೆ ಭೂಮಿಯ ಅಸ್ತಿತ್ವ ಇದೆಯೋ ತಾವತ್ವಯಾದೋ ದೇಶ ಸ್ವಾತಂತ್ರ್ಯ ತತ್ವದ ಅಲ್ಲಿಯವರೆಗೆ ವಿದ್ಯಾಧರ ಮಹರ್ಷಿಗಳು ಪ್ರತಿಷ್ಠಿಸಿದಂತಹ ಈ ಕ್ಷೇತ್ರದಲ್ಲಿ ಆ ಮಹಾಲಿಂಗೇಶ್ವರ ದೇವರ ಸನ್ನಿಧರಾಗಿ ಸರ್ವರನ್ನು ಸಂತೋಷದಿಂದ ಅನುಗ್ರಹಿಸಬೇಕು. ಸಮಸ್ತ ಪ್ರಕ್ರಿಯೆಗಳಲ್ಲೂ ಜ್ಞಾತಾಜ್ಞಾತವಾದ ಅಪರಾಧ ಇದ್ದರೆ ಅದನ್ನು ಕ್ಷಮಿಸಿ ಸರ್ವ ಪ್ರಕ್ರಿಯೆಗಳಿಂದಲೂ ದೇವರು ಸಂಪೂರ್ಣನಾಗಿ ಸಾನ್ನಿಧ್ಯವನ್ನು ಪೂರ್ಣತೆಯಿಂದ ತಾನು ಹೊಂದಿಕೊಳ್ಳುವುದರ ಮೂಲಕ ಇನ್ನು ಮುಂದಿನ 12 ವರ್ಷಗಳಲ್ಲಿ ಸರಿಯಾದ ರೀತಿಯಲ್ಲಿ ಪುನಃ ವಿಳಂಬ ಇಲ್ಲದೆ ಶಾಸ್ತ್ರೀಯವಾಗಿ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ನೆರವೇರಿಸುವ ಯೋಗ್ಯತೆಯನ್ನು ಯಜಮಾನಕ್ಕೂ ಗ್ರಾಮಸ್ಥರಿಗೂ ದೇವರು ಅನುಗ್ರಹಿಸಿ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವರಿಗೂ ಧರ್ಮ ಸಕಾಮ ಮೋಕ್ಷಾದ್ಯ ವೀಕ್ಷೆಗಳನ್ನು ದೇವರು ಅನುಗ್ರಹಿಸಿ ನಡೆಸಿಕೊಡಬೇಕು ಎಂದು ಹೇಳಿ ತಂತ್ರಿಗಳನ್ನು, ಯಜಮಾನತ್ವವನ್ನು, ಗ್ರಾಮಸ್ಥರನ್ನು ಮುಂದಿಟ್ಟುಕೊಂಡು ದೇವತಾ ಸನ್ನಿಧಾನದಲ್ಲಿ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಡಬೇಕು. ಓಂ
ಸ್ವಲ್ಪ ನಿಧಾನ ಮಾಡಿ ಕೊಡ್ತಾರೆ ದಯವಿಟ್ಟು ಸ್ವಲ್ಪ ನಿಧಾನ ಕೊಡು ಹಿಂದೆ ಹೋಗಿ ಮಹಾಲಿಂಗೇಶ್ವರನ ಮಹಾಗಣಪತಿಯ ದಯೆಯಿಂದ ಎಲ್ಲ ಕಾರ್ಯಕ್ರಮಗಳು ನಾವು ಎಣಿಸಿದ್ದಕ್ಕಿಂತ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ಭಾಗವಹಿಸಿಕೊಂಡು ಊರ ಪರವೂರ ಗಣ್ಯರು ಕೂಡ ಆಮಂತ್ರಣ ಇಲ್ಲದೆಯೇ ಬಂದು ಇಲ್ಲಿ ಭಾಗವಹಿಸಿಕೊಂಡು ಇಡೀ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿದೆ ಅಂತ ಹೇಳಿ ಕೂಡ ಸಂತೋಷವನ್ನು ಪಡ್ತಾ ಇದ್ದೇವೆ. ಇಡೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಇದು 4ನೇ ಬ್ರಹ್ಮಕಲಶ ನಾಗಮಂಡಲೋತ್ಸವ, ಅದಾಗಿ ಪ್ರಥಮ ಧರ್ಮನಿ ಮಹೋತ್ಸವ. 10 ದಿವಸದ ಅದ್ಧೂರಿಯ ಈ ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು. 31ರಿಂದ ನಾಡ್ದು 9ನೇ ತಾರೀಕಿನವರೆಗೆ ಸಹಸ್ರಾರು ಸ್ವಯಂ ಸೇವಕರ ಕಷ್ಟದಿಂದ ಅಥವಾ ಅವರ ಬೆವರಿಳಿಸೋಕ್ಕಿಂತ ಉತ್ತಮವಾಗಿ ಇವತ್ತಿನವರೆಗೆ ಅದು ಸುಸೂತ್ರವಾಗಿ ನಡೆದಿದೆ. ಎಲ್ಲ ವಿಧಿವಿಧಾನಗಳು ಎಲ್ಲ ನಡೆದು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ಸಂಪೂರ್ಣ ತೃಪ್ತನಾಗಿ ಪ್ರಸಾದವನ್ನು ನೀಡಲಿಕ್ಕಿದ್ದಾನೆ. ಬ್ರಹ್ಮಕಲಶ ಅವರ ಸೇವೆ ನಡೆದಿದೆ. ನಿಮಿತ್ತ ಮಾತ್ರ
ಆ ಇಡ್ಯ ಮಹಾಲಿಂಗೇಶ್ವರ ದೇವರೇ ಇದನ್ನು ಎಲ್ಲವಾಗಿ ನೆರವೇರಿಸಿಕೊಂಡು ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಭಜನಾ ಕಾರ್ಯಕ್ರಮ ಇರ್ಬೋದು, ಅಥವಾ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ದಿನನಿತ್ಯಲ ಪೂಜಾ ಪುರಸ್ಕಾರಲಾದ ಇನಿ ಕಾಂಡೆ 9:58 ನಿಮಿಷಗೂ ಬ್ರಹ್ಮಕಲಶ ಆದ ಇನಿ ನಮ್ಮ ಮಾತೆಯನ್ನು ಇಡೀ ಊರೇ ಮಾತಾರಲ ಆ ಕಾರ್ಯೋಡು ಭಾಗಿಯಾಗ್ತಾರೆ. ಅವೇ ರೀತಿ ಮುರಣಿ ಅಪ್ಪನ ಸೇವನಾಗಲ ಮುಲ್ತುಡ್ದು ಒರೆ ಕಾಣಿಕೆ ನಂಗೆ ಅಪ್ಪನ ಜಾಗಕ್ಕೆ ಸಮರ್ಪಣೆ ಮಲ್ದ ಕಟೀಲ್ದ ಅಪ್ಪನ ಇನಿ ಆ ಅಪ್ಪ ಹಿಡ್ದೆ ಪಿರಪ್ಪ ನಂಗೆ ಒರೆ ಕಾಣಿಕೆ ನೀವು ಬರೋದುಂಡು ಅಪ್ಪನ ಒಂದು ವಿಶೇಷವಾಯಿನದು. ಅದಕ್ಕೆಂಡ ನಮ್ಮ ಈ ಗಡಿಬಿಟ್ಟು ಟುಪ್ಪುನಾಗಲ್ಲ ಅಪ್ಪೆ ಮೊಲ್ತೊಡ್ದು ಅಪ್ಪನ ಜನಕುಲಿಡೆ ಬತ್ತದ ಮೂಲ ನಮ್ಮ ಕೇನಾಗ ನಮ್ಮ ಐಕ್ ಬೋಡ್ತಿನ ಸ್ಪಂದನೆ ಕೊಡ್ದು ಅಲ್ಲಿಗೆ ಅಪ್ಪೆಗೆ ನಮ್ಮ ಮುಲ್ತುಡ್ದು ಕಿಂಚಿತ್ ಕಡಪುಡ್ದು ಅಲ್ಲಿ ನೀ ಪರ್ವತ ಅಂತ ಬಂದು ನಮ್ಮ ಮಡೆ ಪಿರ ಕಡಪುರು ಒಂದಿಲ್ಲ ನಮ್ಮ ಜವಾಬ್ದಾರಿ ನಂಗೆ ಹೊರಗಾಣಿಕೆದ ಜವಾಬ್ದಾರಿ ಕೊಡ್ತೇವೆ. ಆ ಹೊರಗಾಣಿಕೆ 31 ತಾರೀಕು ನಮ್ಮ ಕಣಮೂಡಿದ್ದು ಸುರಿತ ಮೆರವಣಿಗೆ ಬಾರಿ ವಿಜೃಂಭಣೆ ಅದು ಬೈದು ಅವತ್ತಂದೆ ನಮ್ಮ ಸುರತ್ಕಲ್ ಏರಿಯಾದ ಮುರಣಿ ನಮ್ಮ ಸುರತ್ಕಲ್ ಏರಿಯಾದ ನಮ್ಮ 4 ತಾರೀಕಿದ ಅವಲ ಮಸ್ತ್ ನೆಟ್ಟು ಬೈದಂಡು ಅಂಚನೆ 4 ತಾರೀಕಿಗೆ 5 ತಾರೀಕಿದಲ್ಲ ನಮ್ಮ ನಂದನೇಶ್ವರ ದೇವಸ್ಥಾನ ಈ ಸೈಡ್ ಬೈದಂಡು ಅವತ್ತಂದ್ರೆ ನಂಗೆ ನಮ್ಮ ಉಡುಪಿ ದೇವಸ್ಥಾನದಲ್ಲ ನಂಗೆ ಪರವಾನಿಕೆದ ಬೈದಂಡು. ಅಷ್ಟಪುರಂದ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಹಾಗೆಯೇ ಬಿಲ್ಚಾಮುಂಡಿ ದೈವದ ಧರ್ಮನೇಮೋತ್ಸವ ಸುರತ್ಕಲ್ನ ಪರಿಸರದ ಭಕ್ತಾದಿಗಳ ಕೂಡುವಿಕೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ತಾರೀಖು 31/1/2020 ಶುಕ್ರವಾರದಿಂದ ಪ್ರಾರಂಭಗೊಂಡಿದೆ. ಈಗಾಗಲೇ ಇಂದಿಗೆ 7 ದಿವಸಗಳು ಕಳೆದಿವೆ. ದಿನನಿತ್ಯ ಭಕ್ತರ ಬರುವಂಥ ಸಂಖ್ಯೆ ಹೆಚ್ಚುತ್ತಾ ಇದೆ. ಪ್ರತಿನಿತ್ಯ 10ರಿಂದ 14 ಸಾವಿರ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಾಗೆಯೇ ಬೆಳಿಗ್ಗೆ 11 ಗಂಟೆಗೆ ತನಕ, ಬೆಳಿಗ್ಗೆಯಿಂದ 11:30 ತನಕ ಚಹಾ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ. ಇನ್ನು ಇಡೀ ಏರ್ ಮತ್ತು VIP ಮತ್ತು ಭತ್ತದ ಮುಲ್ಪ ಒಂದು ಮಲ್ಪೇರು ಆಕ್ಲೇನು ಒಂಜಿ ಪೊರ್ಲುಡು ಅವಕ್ಕಾಗ್ಲಿ ಯೋಗ್ಯ ರೀತಿಯ ಒಂಜಿ ಆಕ್ಲೇನು ಟ್ರೀಟ್ಮೆಂಟ್ ಮಲ್ತದೆ ಸುಧಾರ್ತದೆ. ಪೊರ್ಲುಡು ಈ ಕ್ಷೇತ್ರಕ್ಕೆ ಬರ್ತದೆ. ಎಂಕ್ಲ ಪೂದಾರು ಈ ಕ್ಷೇತ್ರದ ಪೂದಾರ ಒಂದು ಮಲ್ಪಲೆಕ್ಕಂತಿನ ಪ್ರಯತ್ನ ಎಂಕ್ಲ ಜವಣಿಯರು ಮಲ್ಪೇರಿಂದ ವಾಗ್ದಾನ ಮಲ್ತದೆ. ಈ ಜಾಗ ಈ ಕೆಲಸವನ್ನು ಅಕ್ಲು ವಹಿಸೊಂದೇರು.
ಫೋಟೋ ಕೂತ್ಕೊಳ್ಳಿ ಗೊತ್ತಾಡ್ತಾ ಬಳಸಿ 20